ರಾಜ್ಯದಲ್ಲಿ ಸುಮಾರು 49,000ದಷ್ಟು ಮಂದಿ ಅಪ್ರಾಪ್ತೆಯರು ಗರ್ಭಿಣಿಯಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗಣ್ಣಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ಅವರು, ಈ ಸಂಖ್ಯೆ ಆತಂಕಕಾರಿಯಾಗಿದ್ದು ಮತ್ತೆ ಡಿಎಚ್ಒ ಹಾಗೂ ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಮಟ್ಟದಲ್ಲಿ ರೀಸರ್ವೆ ಮಾಡಲಾಗುತ್ತಿದೆ. ಪರಿಶೀಲನೆ ಮಾಡುವ ಸಂದರ್ಭ ಅಪ್ರಾಪ್ತ ಗರ್ಭಿಣಿಯರಲ್ಲಿಯೇ ಕೂಲಂಕುಷವಾಗಿ ಮಾಹಿತಿ ಪಡೆದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ, ಮಂಡ್ಯ ಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳು ಲಭ್ಯವಾಗಿವೆ. 18 ತುಂಬುವ ಮೊದಲೇ ವಿವಾಹ, ಅತ್ಯಾಚಾರ, ಪ್ರೀತಿಯ ನೆಪದಲ್ಲಿ ದೈಹಿಕ ಸಂಪರ್ಕ ಹೀಗೆ ಹಲವಾರು ರೀತಿಯಲ್ಲಿ ಅಪ್ರಾಪ್ತೆಯರು ಗರ್ಭಿಣಿಯಾಗುತ್ತಿರುವ ಪ್ರಕರಣಗಳು ಬಯಲಾಗುತ್ತಿವೆ. ಇಂತಹ ಪ್ರಕರಣಗಳು ಬಹಳ ಸೂಕ್ಷ್ಮವಾಗಿದ್ದು ಸಂತ್ರಸ್ತ ಬಾಲಕಿಯರಿಗೆ ಹೆಚ್ಚಿನ ಮಟ್ಟದ ಸಾಂತ್ವನದ ಅಗತ್ಯವಿದೆ. ಕೆಲವೊಂದು ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ಆತ್ಮಹತ್ಯೆಗೆ ಶರಣಾಗಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇಂತಹ ಪ್ರಕರಣಗಳನ್ನು ಮುಚ್ಚಿಟ್ಟ ವಿಚಾರದಲ್ಲಿ ಈಗಾಗಲೇ 6-7 ವೈದ್ಯರ ಮೇಲೆ ಪ್ರಕರಣ ದಾಖಲಾಗಿದೆ. ಅಲ್ಲದೆ 1-2 ನರ್ಸಿಂಗ್ ಹೋಮ್ಗಳನ್ನು ಮುಚ್ಚಲಾಗಿದೆ ಎಂದರು. ಆದ್ದರಿಂದ ಮಕ್ಕಳಿಗೆ 18 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ ಪಡೆಯುವಂತೆ ಮಾಡಬೇಕು. ಅದಕ್ಕಾಗಿ DDPO ಹಾಗೂ BEO ಅವರು ಮಕ್ಕಳು 18 ವರ್ಷದವರೆಗೆ ಶಾಲಾ ಕಾಲೇಜು ತೊರೆಯದಂತೆ ಗಮನಹರಿಸಬೇಕು. ಪರಿಣಾಮ 90% ಬಾಲ್ಯ ಕಾರ್ಮಿಕ, ಬಾಲ್ಯ ವಿವಾಹವನ್ನು ತಪ್ಪಿಸಿದಂತಾಗುತ್ತದೆ ಎಂದು ನಾಗಣ್ಣಗೌಡ ಹೇಳಿದರು. ಅದರಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್, RTE ಆ್ಯಕ್ಟ್, ಫೋಕ್ಸೋ ಆ್ಯಕ್ಟ್, ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಮತ್ತು ಭ್ರೂಣ ಹತ್ಯೆ ಮತ್ತು ನಿಷೇಧ ಕಾಯ್ದೆ, ಟರ್ಮಿನೇಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ದ ಗರ್ಲ್ ಚೈಲ್ಡ್, ಅದು ಎಗ್ನೆಸ್ಟಾಗಿ ಆಗಿರ್ತಕ್ಕಂಥ ಕಾಯ್ದೆ. ಸೊ ಇದೆಲ್ಲವೂ ಕೂಡ ವಿಶೇಷವಾದಂಥ ಕಾಯ್ದೆಗಳು ಮಕ್ಕಳ ರಕ್ಷಣೆಗಾಗಿದ್ದಾವೆ. ಅನೇಕ ಸಲ ಆ ಕಾಯ್ದೆಗಳು ಕೂಡ ಇವತ್ತು ಉಲ್ಲಂಘನೆ ಆಗ್ತಾಯಿದೆ. ಮ್ಯಾಂಗ್ಳೂರು ಅಂತಂದರೆ ನಾವು ತುಂಬ ಬುದ್ಧಿವಂತರ ನಾಡು, ಇಲ್ಲಿ ಎಲ್ಲ ಥರದ ರಕ್ಷಣೆ ಇದೆ ಅನ್ನೋದು ನಮ್ಮ ಹೊರಗಿನ ಆಸೆ. ಆದರೂ ಕೂಡ ಇಲ್ಲೂ ಕೂಡ ಕಳೆದ ಸಲ ವಿಟ್ಲದಲ್ಲಿ ನಡೆದಂಥ ಘಟನೆ ಇರ್ಬೋದು. ಹಾಗಾಗಿ ಮಕ್ಕಳುಗಳು ಕೆಲವು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇರ್ಬೋದು. RTE ವೈಲೇಷನ್ಸು ಕೂಡ ಆಗ್ತಾಯಿದೆ. ಫೋಕ್ಸೋ ಕೂಡ ಕೆಲವು ಸಲ ಅಲ್ಲಲ್ಲೇ ಕಾಣ್ತಾ ಇದೆ. ಚೈಲ್ಡ್ ಲೇಬರು ಮತ್ತು ಭಿಕ್ಷಾಟನೆ ಮಾಡಬಾರ್ದು ಅಂತಕ್ಕಂಥ ಕಾಯ್ದೆ ಕೂಡ ಇದೆ. ಆದರೂ ಕೂಡ ಇಲ್ಲಿ ಮೈಗ್ರೇಷನ್ ಬರೋಂಥ ಮಕ್ಕಳು, ಇಲ್ಲೂ ಕೂಡ ಒಂದು ಭಿಕ್ಷಾಟನೆ ಕೂಡ ಇಲ್ಲಿ ನಡೀತಾ ಇದೆ. ಸೊ ಹೇಗೆ ನಿಮ್ಮಿಂದನೂ ಕೂಡ ನಮಗೆ ಅನೇಕ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದು ಅನೇಕ ಸೋಮೋಟೋ ಕೇಸ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಮತ್ತು ನಿಮ್ಮ ಕೆಲವು ಪ್ರೆಸ್ಸಲ್ಲಿ ರೆಫರ್ ಆದಿದ್ದರ ಮೇಲೆ ಕೂಡ ನಾವು ವಿಸಿಟ್ ಕೂಡ ಇಟ್ಟು ಅದರಲ್ಲಿ ಕೇಸ್ ಕೂಡ ನಾವು ದಾಖಲೆ ಮಾಡಿ ಪ್ರಕರಣಗಳನ್ನು ಅದರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಇವತ್ತು ಶಿಫಾರಸು ಕೂಡ ಅದು ಆಗ್ತಾಯಿದೆ. ಒಟ್ಟಾರೆ 0 to 18 ಏನಿದೆ ಈ ಮಕ್ಕಳುಗಳನ್ನು ಸಹಕಾರದಲ್ಲಿ ಮೀಡಿಯಾದ್ದು ಕೂಡ ನಮಗೆ ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಸಪೋರ್ಟ್ ಕೂಡ ಸಿಗ್ತಾಯಿದೆ.